ಉಡುಪಿಯ ಕಾರ್ಣಿಕದ ಕಿದಿಯೂರು ನಾಗಮಂಡಲೋತ್ಸವ ನಡೆಯುತ್ತಿದ್ದು ನಗರದ ಜೋಡುಕಟ್ಟೆಯಿಂದ ಹೊರಕಾಣಿಕೆ ಮೆರವಣಿಗೆ ನಡೆಯಿತು. ಜನವರಿ 26ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು 31ರವರೆಗೆ ನಾಗ ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ನಾಗಮಂಡಲಕ್ಕೆ ಸಾವಿರಾರು ಜನಕ್ಕೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರು, ವಿವಿಧ ಸಂಘಟನೆಗಳು ಮೆರವಣಿಗೆ ಮೂಲಕ ನಾಗಮಂಡಲೋತ್ಸವಕ್ಕೆ ಹೂವು, ಅಡಿಕೆ, ಸಿಂಗಾರ, ಹಣ್ಣು, ತರಕಾರಿ, ದಿನಸಿಗಳನ್ನು ಹಸಿರು ಹೊರಕಾಣಿಕೆ ಮೂಲಕ ಅರ್ಪಿಸಿದರು. ಹಾಗೆ ಕಿದಿಯೂರು ತೃತೀಯ ನಾಗಮಂಡಲೋತ್ಸವ ಪ್ರಯುಕ್ತ ದುರ್ಗಾ ನಮಸ್ಕಾರ ಪೂಜೆಯು ನೆರವೇರಿತು.